11ನೇ ತಾರೀಕಿಗೆ ನಮ್ಮ ರಾಷ್ಟ್ರದ ಗೃಹ ಸಚಿವರು ಮತ್ತು ಈ ದೇಶದ ಮೊದಲ ಸಹಕಾರಿ ಸಚಿವ ಅಮಿತ್ ಶಾ ಅವರು ಪುತ್ತೂರಿಗೆ ಬರ್ತಾರೆ ಕ್ಯಾಂಪ್ಕೋದ 50ನೇ ವರ್ಷದ ಕಾರ್ಯಕ್ರಮಕ್ಕೆ. ಈಗಾಗಲೇ ಕ್ಯಾಂಪ್ಕೋ ಕಡೆಯಿಂದ ಎಲ್ಲ ಪೂರ್ಣ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಸುಮಾರು ಕ್ಯಾಂಪ್ಕೋದವರ 50ನೇ ವರ್ಷದ ಕಾರ್ಯಕ್ರಮ ಆದ ಕಾರಣ ಕೃಷಿಕರನ್ನು ಸೇರಿಸಬೇಕು ಅಂತ ಹೇಳುವ ಕೆಲಸಕ್ಕೋಸ್ಕರ ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕೇಂದ್ರದ ಗೃಹ ಸಚಿವರು ಅದಕ್ಕಿಂತ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ನಿಕಟಪೂರ್ವ ಅಧ್ಯಕ್ಷರಾಗಿ ನಮ್ಮ ಪಾರ್ಟಿ ಕಾರ್ಯಕರ್ತರನ್ನು ಬೆಳೆಸಿದವರು. ಹಾಗಾಗಿ ಪಾರ್ಟಿಯವರನ್ನು ಪೂರ್ಣ ಪ್ರಮಾಣದಲ್ಲಿ ಸ್ವಾಗತ ಮಾಡಬೇಕು ಅಂತ ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ. ಕಾರ್ಯಕರ್ತರು ಮತಗಟ್ಟೆಯಿಂದ ಬರ್ತಾರೆ. ಕಾರ್ಯಕ್ರಮಗಳಿಗೆ ಬೇಕಾಗಿರ್ತಕ್ಕಂಥ ವೇದಿಕೆ, ಸಭಾಂಗಣ ಈ ಎಲ್ಲ ವ್ಯವಸ್ಥೆಗಳನ್ನು ಕ್ಯಾಂಪ್ಕೋ ನೋಡ್ಕೊಳ್ತದೆ. ಹೊರಗಿನ ಎಲ್ಲ ವ್ಯವಸ್ಥೆಗಳನ್ನು ಭಾರತೀಯ ಜನತಾ ಪಾರ್ಟಿ ನೋಡ್ತದೆ. ಚುನಾವಣೆಯ ಸಂದರ್ಭ ಇದೇನು ಹೊಸರಲ್ಲಿದೆ, ಸೊ ಇದು ಎಷ್ಟು ಬೂಸ್ಟ್ ಕೊಡುತ್ತೆ, ಇದರ ಬಗ್ಗೆ ಎಷ್ಟು ನಿರೀಕ್ಷೆಗಳಿದೆ? ನೋಡಿ, ಚುನಾವಣೆ ಗುರಿಯಾಗಿ ಇಟ್ಕೊಂಡು ಬರ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಈಗಾಗಲೇ ಸೆಪ್ಟೆಂಬರಲ್ಲಿ ಮಂಗಳೂರಿಗೆ ಬಂದಿದ್ದರು. ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಹೊಸ ಹೊಸ ಯೋಜನೆಗಳ ಮುಖಾಂತರವಾಗಿ ಈ ಜಿಲ್ಲೆಗೆ ಅನುದಾನಗಳನ್ನು ಕೊಟ್ಟಿದೆ. ಸುಮಾರು 23-24 ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ. ಅದರ ಅಭಿವೃದ್ಧಿ ಕಾರ್ಯಗಳಿಗೆ ಬರ್ತಾರೆ. ಸಹಕಾರಿ ಸಚಿವರಾಗಿ ಮೊದಲ ಬಾರಿಗೆ ಕ್ಯಾಂಪ್ಕೋದಂಥ ದೊಡ್ಡದಾಗಿರ್ತಕ್ಕಂಥ ಸಂಸ್ಥೆ ನಮ್ಮ ದೇಶದ ಇತಿಹಾಸದಲ್ಲಿ ಅಂತಾರಾಜ್ಯದ ಸಹಕಾರ ಸಂಸ್ಥೆಗಳಲ್ಲಿ ಸುಮಾರು 50 ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ, 30 ವರ್ಷಗಳ ಹಿಂದೆ ಚಾಕ್ಲೇಟ್ ಫ್ಯಾಕ್ಟ್ರಿ ನಿರ್ಮಾಣ ಮಾಡಿರ್ತಕ್ಕಂಥ ಅತಿ ದೊಡ್ಡ ಸಂಸ್ಥೆ ಆದ ಕಾರಣ ಅವರು ಬರ್ತಾ ಇದ್ದಾರೆ ಇದರ 50ನೇ ವರ್ಷ. ಅದು ಕ್ಯಾಂಪ್ಕೋ. ಆದರೆ ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಇರೋದ್ರಿಂದ ಇದರ ಲಾಭವನ್ನು ತಗೊಳ್ಳಿಕ್ಕೆ ನಮ್ಮೆಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಹಾಗಾಗಿ ನಮ್ಮ ಕಾರ್ಯಕರ್ತರನ್ನ ಜೋಡಿಸ್ಕೊಳ್ತೀವಿ. ಮುಂದಿನ ಚುನಾವಣೆಯಲ್ಲಿ ನಮಗೆ ಅತಿ ಹೆಚ್ಚು ಬಲ ಬರುತ್ತೆ. ಯಾಕಂದರೆ ಅಮಿತ್ ಶಾ ಹೋದಲ್ಲೆಲ್ಲ ಪಾರ್ಟಿ ಗೆದ್ದಿದೆ. ನರೇಂದ್ರ ಮೋದಿ, ಅಮಿತ್ ಶಾ ಎಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಪಾರ್ಟಿ ಗೆದ್ದಿದೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆ 8 ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಇದು ಲಾಭ ಆಗುತ್ತೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.